ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾತೃಶಕ್ತಿ ದುರ್ಗಾವಾಹಿನಿ ಉಳ್ಳಾಲ ನಗರ ಪ್ರಖಂಡದ ಮುತಾಲಿಕೆಡ್ ಕಾಶ್ಮೀರದ ಪಹಲ್ಗಾಮ್ಡ್ നടത്തിന ಭಯೋತ್ಪಾದಕ ದಾಳಿಡ್ ಪ್ರಾಣ ಕಳೆಯೊನ್ನ ಮೃತರಿಗೆ ಶ್ರದ್ಧಾಂಜಲಿ ಸಮರ್ಪಣಾ ಸಭೆನು ಬೀರಿ ಜಂಕ್ಷನ್ ಐತಾರ ನಡಪಾಯಿರು. ಬೀರಿ ಜಂಕ್ಷನ್ ಡುಪ್ಪುನ ಅಂಗಡಿ ಮಾಲಕರು ಒಂತೆ ಪೊರ್ತೋ ಸ್ವಯಂ ಪ್ರೇರಿತವಾದ ಅಂಗಡಿಯನ್ನು ಮುಚ್ಚಿದು ತಂಕ್ಲಿನ ಬೆಂಬಲನ್ ಸೂಚಿಸಾಯಿರು. ಭಯೋತ್ಪಾದಕ ದಾಳಿಗೆ ಬಲಿಯಾಯಿ ನಕ್ಲಿನ ಆತ್ಮಗ ಶಾಂತಿನ ಬಯಕದು 1 ನಿಮಿಷ ಮೌನ ಪ್ರಾರ್ಥನೆದ ಮುಖಾಂತರ ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ. ಸಭೆಟ್ ತಿಬಿಲೆ ಪೊತ್ತಾದ ಸಂತಾಪನ್ ಸೂಚಿಸಾಯಿರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಚಾರ ಪ್ರಮುಖ ಆಶಿಕ್ ಮಾಡೋರು ಎತ್ಕೊಂದು ಪ್ರಾಸ್ತಾವಿಕವಾದ ಪಾತಿರೇರು. ಬಂಧುಗಳು, ಎರಡೂ ಕೈಗಳನ್ನು ಆದಷ್ಟು ಯಾರು ದೀಪ ಇಟ್ಕೊಂಡಿದ್ದವರಲ್ಲ ಉಳಿದವರು ದಯಮಾಡಿ ಎರಡೂ ಕೈಗಳನ್ನು ಮೇಲೆ ಎತ್ತಿ ಘೋಷಣೆ ಹಾಕಿ ಬೋಲ ಭಾರತ್ ಮಾತಾ ಕಿ, ಬೋಲ ಭಾರತ್ ಮಾತಾ ಕಿ. ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತಿನ ಪ್ರಖಂಡದ ಹಿರಿಯರು, ಅಧ್ಯಕ್ಷರಾದಂಥ ನಾರಾಯಣ ಗುಂಪಳರು, ಅದೇ ರೀತಿ ಕಾರ್ಯದರ್ಶಿಗಳಾದಂಥ ಕಿಶನ್ ತಾರಿ ಪಡಪು, ಬಜರಂಗ ದಳದ ನಗರ ಸಂಚಾಲಕರಾಗಿರ್ತಕ್ಕಂಥ ಅರ್ಜುನ್ ಮಾಡೂರು, ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ನಾನಾ ಜವಾಬ್ದಾರಿಯ ಹಿರಿಯರು, ಸಂಘ ವಿವಿಧ ಕ್ಷೇತ್ರದ ಹಿರಿಯರು, ಎಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಇವತ್ತಿನ ಈ ಒಂದು ಶ್ರದ್ಧಾಂಜಲಿ ಸಭೆಗೆ ನಾವೆಲ್ಲ ಸೇರಿದ್ದೇವೆ. ಬಹುಶಃ ಈ ದಿನ ಬರ್ತದೆ ಅಂತ ಹೇಳಿ ಯಾರೂ ಊಹಿಸಿರ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ನಮ್ಮನ್ನೆಲ್ಲ ಇತಿಹಾಸವನ್ನು ಎಲ್ಲ ಒಂದು ಕಡೆ ಮರೆಮಾಚಿ ನಿಂತ ಸಂದರ್ಭದಲ್ಲಿ ನಾವಿದ್ದೆವು. ಆಗ ಭಾರತದ ಭೂಪಟವನ್ನು ನೋಡಿದರೆ 3 ಭೂಪಟವನ್ನು ಹೇಳ್ಬೋದು. ಒಂದು, ಯಾವಾಗಲೂ ನಾವು ಹೇಳ್ತೇವೆ ಏನು ಅಂತ ಹೇಳಿದರೆ, ಅಖಂಡ ಭಾರತ ಕಾರ್ಯಕ್ರಮ ಮಾಡ್ತೇವೆ. ಯಾವಾಗ? ಸ್ವಾತಂತ್ರ್ಯದ ಮುನ್ನ ದಿನ, ಆಗಸ್ಟ್ 14ರ ರಾತ್ರಿ. ನೀವೆಲ್ಲ ನೋಡಿರ್ಬೋದು ಅಖಂಡ ಭಾರತ ಹೇಗಿತ್ತು ಅಂತ ಕೇಳಿದರೆ, ಅದರಲ್ಲಿ ಬೇರೆ ಬೇರೆ ನಮ್ಮ ಎಲ್ಲ ಹತ್ತಿರದ ರಾಷ್ಟ್ರಗಳದ್ದು ಭಾರತ ಅನ್ನುವಂಥ ದೃಷ್ಟಿಯಲ್ಲಿ ನಾವು ನೋಡ್ತೇವೆ, ಮತ್ತು ಅದು ಅಖಂಡ ಆಗುತ್ತೆ ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಟುಕೊಂಡವರು ನಾವು. ಅದೊಂದು ಅಖಂಡ ಭಾರತದ ಚಿಂತನೆ. ನೀವೆಲ್ಲ ನೋಡಿರ್ಬೋದು, ಅನೇಕ ಸಂಘದ ವಿವಿಧ ಕ್ಷೇತ್ರಗಳ ಕಾರ್ಯಕ್ರಮದಲ್ಲಿ ಅಖಂಡ ಭಾರತ ಚಿತ್ರವನ್ನು ಬಿಡಿಸ್ತಾರೆ. ಆ ನಂತರದ ಭಾರತ ಯಾವುದು ಅಂತ ಕೇಳಿದರೆ, ನಮ್ಮ ಯಾವಾಗಲಿನ ಭೂಪಟದಲ್ಲಿರುವಂಥ ಭಾರತ. ನೀವೆಲ್ಲ ನೋಡಿರ್ಬೋದು, ನಾವು ಸಣ್ಣದಿರುವಾಗ 2 ರೂಪಾಯಿಯ ಕಾಯಿನ್ನ ಹಿಂದೆ ಆ ಒಂದು ಭೂಪಟ, ಭಾರತದ ಭೂಪಟ ಬರ್ತಾ ಇತ್ತು. ನಿಜವಾಗಿಯೂ ಭಾರತದ ರಾಷ್ಟ್ರದ ನಮ್ಮ ಒಂದು ಏನು ಸರ್ಕಾರದ ಬಳಿ ಅಷ್ಟೊಂದು ಆ ವ್ಯಾಪ್ತಿ ಇದೆಯಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಯಾಕೆ ಕೇಳಿದರೆ, ಜಮ್ಮು ಕಾಶ್ಮೀರದ 3ನೇ ಒಂದು ಭಾಗ ಇವತ್ತಿಗೂ ಕೂಡ POK ಆಗಿದೆ ಬಂಧುಗಳೇ, POK ಆಗಿದೆ. ನಮ್ಗೆ ಗೊತ್ತಿಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ ಆಗಿದೆ. ಯಾಕಿದಾಗಿದೆ ಅಂತ ಕೇಳಿದರೆ, ಹಿಂದಿನವರ ಇತಿಹಾಸವನ್ನು ತೆಗೆದಿಡಬೇಕಾಗುತ್ತೆ. ಮೊನ್ನೆ ಕಾಶ್ಮೀರದ ಪಹಲ್ಗಾಮ್ಗೆ ಎಲ್ಲ ಪ್ರವಾಸಿಗರು ಇವತ್ತು ಹೋಗ್ತಾ ಇದ್ದಾರೆ 370 ತೆಗೆದ ಮೇಲೆ. ಆ ನಂತರದಲ್ಲಿ ಮೊನ್ನೆ ಪಹಲ್ಗಾಮ್ನಲ್ಲಿ ಏನು ಘಟನೆ ನಡೆಯಿತು, 4-5 ಜನ ಉಗ್ರರು ಬರ್ತಾರೆ, ನುಸುಳ್ತಾರೆ. ಅಲ್ಲಿ ನೀನು ಹಿಂದುವಾ ಅಂತ ಕೇಳಿಕೊಂಡು ಅವರ ಮೇಲೆ ದಾಳಿಯಾಗುತ್ತೆ. ಸನಾತನತೆಯ ಆಧಾರದಲ್ಲಿರುವಂಥ ವಿಶ್ವದ ಏಕೈಕ ರಾಷ್ಟ್ರದಲ್ಲಿ ಈ ರೀತಿ ಆಗ್ತದೆ ಅಂತ ಹೇಳಿ ಕೇಳಿದರೆ ನಾವೆಲ್ಲಿ ಹೋಗುತ್ತಾ ಇದ್ದೇವೆ, ಎತ್ತ ಕಡೆ ಸಾಗುತ್ತಾ ಇದ್ದೇವೆ. ಅಲ್ಲಿ 26 ಜನ ಹತರಾಗುತ್ತಾರೆ, ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ. ನೇರವಾಗಿ ಕಲ್ಮವನ್ನು ಓದಲಿಕ್ಕೆ ಹೇಳ್ತಾರೆ. ಓದಿದ್ರು ಕೂಡ ಕೆಲವರಿಗೆ ಡೌಟ್ ಬಂದು ಅವರ ಪ್ಯಾಂಟನ್ನು ಕಳಚಿ ಕನ್ಫರ್ಮ್ ಮಾಡಿಕೊಂಡು ನೀನು ಹಿಂದೂ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ಹೊಡಿತಾರೆ. ಇದು ಇವತ್ತಿನ ಸಮಾಜವಾ? ಇದಕ್ಕೆ ಉತ್ತರ ಕೊಡಬೇಕಾದವರು ಯಾರು? ಇವತ್ತು 26 ಜನ ಹತರಾಗಿದ್ದಾರೆ ಅಂತ ಕೇಳಿದರೆ 2600 ಜನರಾದರೂ ಪಾಕಿಸ್ತಾನದವರು ಸಾಯಲೇಬೇಕು ಅನ್ನುವಂಥ ದೃಢ ಸಂಕಲ್ಪವನ್ನು ನಾವು ಮಾಡಬೇಕು, ಮತ್ತು ಹೋಗ್ತಾರಲ್ಲ ಒಂದು ಆಗ್ರಹವನ್ನು ಮಾಡಬೇಕು. ಭಾರತದ ಮೇಲೆ ಅನೇಕ ದಾಳಿಗಳಾಗಿದ್ದಾವೆ. ಭಾರತ ಯಾವತ್ತೂ ದಾಳಿಯನ್ನು ಮೊದಲಿಗೆ ಮಾಡಲಿಲ್ಲ, ಹಿಂದೂಗಳು ದಾಳಿಯನ್ನು ಮಾಡಲಿಲ್ಲ.
ಯಾಕೆ ಕೇಳಿದ್ರೆ ಹಿಂದೂಗಳನ್ನು ಸಹಿಷ್ಣುಗಳಲ್ಲ ಅಂತ ಹೇಳ್ತಾರೆ. ಹಿಂದೂಗಳು ಸಹಿಷ್ಣುಗಳಲ್ಲ, ಪರಮ ಸಹಿಷ್ಣುಗಳು. ಅದಕ್ಕೆ ಇವತ್ತು ಕೂಡ ಬೇರೆ ಬೇರೆ ಮತದವರು ಎಲ್ಲರೂ ಒಟ್ಟಾಗಿ ಬದುಕ್ತಾ ಇದ್ದೇವೆ, ಬಂಧುಗಳು, ಒಟ್ಟಾಗಿ ಬದುಕ್ತಾ ಇದ್ದೇವೆ. ಯಾರು ಕೂಡ ಯಾವತ್ತಿಗೂ ಕೂಡ ಯಾರಿಗೆ ಅದು ದಾಳಿ ಮಾಡಿದ್ದಿದೆಯಾ? ಹಿಂದೂ ಅದು ಭಾರತವೇ ಆಗಿ ದಾಳಿ ಮಾಡಿದ್ದಿದೆಯಾ? ಯಾವತ್ತೂ ಮಾಡಲಿಲ್ಲ. ದಾಳಿಗೆ ಉತ್ತರವನ್ನು ಕೊಟ್ಟಿದ್ದೇವೆ, ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲಿ ಹಿಂದೂ ಅಂತ ಕೇಳಿಕೊಂಡು ದಾಳಿ ಆಗುತ್ತೆ, ಕೊಲ್ತಾರೆ. ಇಲ್ಲಿ ಮೈಸೂರಿನಲ್ಲಿ ಕೂತವ್ರು ಹೇಳ್ತಾರೆ ಅದು ಕೇಳಲೇ ಇಲ್ಲ ಅಂತ ಹೇಳಿ. ಏನು ಆಶ್ಚರ್ಯ ಅಲ್ವಾ? ಗಂಡನನ್ನ ಕಳೆದುಕೊಂಡ ಹೆಂಡತಿ ಹೇಳ್ತಾಳೆ, ತಂದೆಯನ್ನ ಕಳೆದುಕೊಂಡ ಮಗ ಹೇಳ್ತಾನೆ ಅವ್ರು ಕೇಳಿದ್ರು ನನ್ನ ಹತ್ರ ಹಿಂದುವಾ ಅಂತ ಹೇಳಿ. ಆದ್ರೆ ಇಲ್ಲೊಬ್ಬ ಮೈಸೂರಿನಲ್ಲಿ ಕೂತವ ಹೇಳ್ತಾನೆ ಹಾಗೆ ಕೇಳಲೇ ಇಲ್ಲ ಅಂತ ಹೇಳಿ. ಶವದ ಮುಂದೆ ರಾಜಕೀಯವನ್ನ ಯಾವಾಗ ಬಿಡ್ತೇವೋ ನೋಡಿ, ಅವತ್ತು ರಾಷ್ಟ್ರ ಉದ್ಧಾರ ಆಗುತ್ತೆ, ಅವತ್ತು ರಾಷ್ಟ್ರ ಉದ್ಧಾರ ಆಗುತ್ತದೆ. ನಾನು ಹೇಳ್ತಾನೆ, ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಮಾಡ್ತಾ ಇರುವಂಥದ್ದು ಇದೊಂದು ಖಂಡನಾ ಸಭೆಯೂ ಹೌದು. ಇದೆಲ್ಲವೂ ಕೂಡ ಬದಲಾವಣೆ ಆಗಬೇಕಿದ್ರೆ ನಾವೇನು ಮಾಡಬೇಕು? ನಾವೆಲ್ಲ ಚಿಂತನೆಗಳನ್ನು ಬದಲಾವಣೆ ಮಾಡಬೇಕು. ಯಾಕೆಂತ ಹೇಳಿದರೆ ಬಂಧುಗಳೇ, ಹಿಂದೂ ಸಮಾಜದಲ್ಲಿ ನಾವಿದ್ದೇವೆ. ನಾನು ಹೇಳಿದೆ, ಕಾಶ್ಮೀರದ ಇತಿಹಾಸವನ್ನು ಯಾವಾಗಲೂ ಹೇಳಬೇಕು. ನಾನು 2 ನಿಮಿಷದಲ್ಲಿ ನಾನು ಕಾಶ್ಮೀರದ ಇತಿಹಾಸವನ್ನು ಹೇಳಲಿಕ್ಕೆ ಹೋಗ್ತೇನೆ. 1947ರಲ್ಲಿ ಭಾರತ ಸ್ವಾತಂತ್ರ್ಯಗೊಳ್ಳುತ್ತದೆ. ಸ್ವಾತಂತ್ರ್ಯಗೊಂಡಂಥ ಸಂದರ್ಭದಲ್ಲಿ 2 ದೇಶಗಳ ನಿರ್ಮಾಣ ಆಗುತ್ತೆ. ನಮ್ಮನ್ನು ತುಂಡು ಮಾಡಿಬಿಡ್ತಾರೆ. ತುಂಡು ಮಾಡುವಂಥ ಸಂದರ್ಭದಲ್ಲಿ ಆಯಾ ಸಂಸ್ಥಾನಗಳಿಗೆ ಹೇಳ್ತಾರೆ, ನೀವು ಯಾರಿಗೆ ಬೇಕಾದರೂ ಸೇರ್ಕೊಳ್ಳಿ ಅಂತ ಹೇಳಿ. ಕಾಶ್ಮೀರದ ರಾಜ ಹರಿಸಿಂಗನಿಗೆ ಆತ ಪ್ರತ್ಯೇಕ ಆಗಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಆಗ ಪ್ರತ್ಯೇಕಕ್ಕೆ ಒಂದು ಅವರು ರೆಡಿ ಆಗ್ತಾರೆ, ಪ್ರಾರಂಭ ಮಾಡ್ತಾರೆ ಅದರ ವ್ಯವಸ್ಥೆಗಳನ್ನು. ಹೀಗಿರುವಾಗ ಭಾರತವೂ ಕೂಡ ಒಮ್ಮೆ ಸುಮ್ಮನಾಗುತ್ತೆ, ಅವರು ಪ್ರತ್ಯೇಕ ಆಗ್ತಾರೆ, ಅವರಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿ. ಇವೆಲ್ಲವೂ ಆಗುವಂಥ ಸಂದರ್ಭದಲ್ಲಿ 1947-48 ಅದೇ ಆ ಸಂದರ್ಭದಲ್ಲಿ ಆಶ್ಚರ್ಯ ನೋಡಿ, ಪ್ರತ್ಯೇಕ ಆಗಬೇಕು ಅಂತೇಳಿ ಹರಿಸಿಂಗನ ಕನಸು ಏನಿರ್ತದೆ, ಒಂದು ಆ ಸಂದರ್ಭದ ಕನಸು ವಿಶೇಷ ಅಂತ ಹೇಳಿದರೆ, ಅವತ್ತು ಪಾಕಿಸ್ತಾನದ ಸೇನೆ ಆಕ್ರಮಣ ಮಾಡುತ್ತೆ ಕಾಶ್ಮೀರಕ್ಕೆ. ಹರಿಸಿಂಗ ಓಡಿ ಓಡಿ ಬರ್ತಾನೆ, ಎಲ್ಲಿಗೆ? ಭಾರತಕ್ಕೆ ಬಂದು ಕೇಳ್ತಾನೆ. ಏನು ಕೇಳ್ತಾನೆ? ನಮಗೆ ಆಶ್ರಯವನ್ನು ಕೊಡಿ, ನಮಗೆ ಸೇನೆಯನ್ನು ಕೊಡಿ, ಪಾಕಿಸ್ತಾನವನ್ನು ಎದುರಿಸಲಿಕ್ಕೆ ಸೇನೆಯನ್ನು ಕೊಡಿ ಅಂತೇಳಿ. ಆಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಒಂದು ಆಲೋಚನೆಯನ್ನು ಮಾಡ್ತಾರೆ. ಏನು? ಸೇನೆಯನ್ನು ಕೊಡ್ತೇವೆ, ಅದಕ್ಕೆ ಬದಲಾಗಿ ನೀನು ಭಾರತಕ್ಕೆ ಸೇರಬೇಕು ಅಂತೇಳಿ, ಸಹಿ ಮಾಡಬೇಕು ಅಂತೇಳಿ. ಇವತ್ತಿಗೂ ಇದೆ ಅದು, ಇಟ್ಸ್ ಡಾಕ್ಯುಮೆಂಟೆಡ್. ಭಾರತಕ್ಕೆ ಸೇರ್ತಾರೆ. ಭಾರತಕ್ಕೆ ಸೇರಿ ಏನಾಗುತ್ತೆ? ಭಾರತದ ಸೈನ್ಯವನ್ನು ಕಾಶ್ಮೀರಕ್ಕೆ ಕಳಿಸ್ತಾರೆ. ಕಾಶ್ಮೀರಕ್ಕೆ ಕಳಿಸಿ ಅಲ್ಲಿ ಯುದ್ಧ ಆಗುತ್ತೆ. ಯುದ್ಧ ಆದಂಥ ಸಂದರ್ಭದಲ್ಲಿ ಹಿಮ್ಮೆಟ್ಟಿಸ್ತಾ ಹೋಗ್ತಾರೆ ಪಾಕಿಸ್ತಾನ ಸೈನ್ಯವನ್ನ. ಒಂದು ಹಂತದಲ್ಲಿ ಇಡೀ ಜಮ್ಮು ಕಾಶ್ಮೀರದಿಂದ ಪಾಕಿಸ್ತಾನ ಸೇನೆಯನ್ನು ಹಿಮ್ಮೆಟ್ಟಿಸ್ತಾ ಇರುವಾಗ ಪಾಕಿಸ್ತಾನ ವಿಶ್ವಸಂಸ್ಥೆಯ ಬಳಿ ಓಡಿ ಓಡಿ ಹೋಗ್ತದೆ, ಯುದ್ಧ ನಿಲ್ಲಿಸಿ ಅಂತ ಹೇಳಿ. ಆಗಿನ ಪ್ರಧಾನಿಗಳು ಮಾಡಿದಂಥ ಎಡವಟ್ಟಿನಿಂದ ಇವತ್ತಿಗೂ ಕೂಡ POK ಇದೆ ಬಂಧುಗಳೇ. ಅಂತ ಹೇಳಿದರೆ ಅವತ್ತು ಆ ಒಂದು ಯುದ್ಧ ನಿಲ್ತದೆ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಏನಿತ್ತು ನೋಡಿ, ಅದು ಅಲ್ಲಿಗೆ ನಿಲ್ತದೆ. ಇವತ್ತಿಗೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ ಆಗಿದೆ ಬಂಧುಗಳೇ, ಇವತ್ತಿಗೂ ಅದು ಹಾಗೇ ಇದೆ. ಯಾರು ಮಾಡಿದ್ದನ್ನ? ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಕಾರ್ಗಿಲ್ ಆಯಿತು, ಕಾರ್ಗಿಲ್ ಮುಟ್ಟಿ ನೋಡಿಕೊಳ್ಳುವಂಥ ಜವಾಬನ್ನು, ಉತ್ತರವನ್ನು ನಾವು ಕೊಟ್ಟಿದ್ದೇವೆ. ಅದು ಇವತ್ತಿಗೂ ದಾಳಿ ಆಗ್ತಾ ಇದೆ ಅಂತ ಕೇಳಿದರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಒಕ್ಕೊರಲಿನಿಂದ ಆಗ್ರಹ ಮಾಡಬೇಕು. ಇದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಆಗ್ರಹ, ಎಲ್ಲರ ಕಡೆಯಿಂದಲೂ ಕೂಡ. ಖಂಡಿತವಾಗಿ ನಮಗೆ ನಂಬಿಕೆ ಇದೆ, 18 ಗಂಟೆಗಳ ಕಾಲ ಕೆಲಸ ಮಾಡುವಂಥ ಆ ಪ್ರಧಾನಿಗಳು ಆ ಕೆಲಸವನ್ನು ಮಾಡ್ತಾರೆ. ಆದರೆ ಒಂದು ಬಂಧುಗಳೇ, ನಮ್ಮಲ್ಲಿರುವಂಥ ಚಿಂತನೆಗಳನ್ನು ಕೂಡ ನಾವು ಬದಲಾವಣೆ ಮಾಡಿಕೊಳ್ಳಬೇಕು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಕೇಳಿದರೆ, ನಾವೆಲ್ಲ ಬೇರೆ ಬೇರೆ ಆಗಿದ್ದೇವೆ, ಜಾತಿಯಲ್ಲಿ ಬೇರೆ ಆಗಿದ್ದೇವೆ, ಭಾಷೆಯಲ್ಲಿ ಬೇರೆ ಆಗಿದ್ದೇವೆ. ನಾವು ಯಾವುದೇ ಜಾತಿಯಲ್ಲಿ ಹುಟ್ಟಲಿ ಪರವಾಗಿಲ್ಲ, ಯಾವುದೇ ಭಾಷೆಯನ್ನು ಮಾತಾಡಲಿ ಪರವಾಗಿಲ್ಲ, ಯಾವುದೇ ರಾಜ್ಯದವರಾಗಿ ಪರವಾಗಿಲ್ಲ. ಆದರೆ ಹಿಂದೂಗಳು ಅನ್ನುವಾಗ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲಬೇಕಲ್ವಾ? ಇನ್ಯಾವಾಗ ಒಗ್ಗಟ್ಟಾಗೋದು? ಆ ಚಿಂತನೆ ಬರಬೇಕಲ್ವಾ? ಆ ಚಿಂತನೆಗಳು ಬಂದಾಗ ಮಾತ್ರ ಪರಮ ಸಹಿಷ್ಣುವಾದ ಭಾರತ ನಿರ್ಮಾಣ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತೇನು ಆ ದಾಳಿಯಲ್ಲಿ 26 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ 1 ನಿಮಿಷಗಳ ಮೌನ ಪ್ರಾರ್ಥನೆಯನ್ನು ಮಾಡೋಣ.
ರಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾರೆ ಹಿರಿಯರು, ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೇಳಿ. ಆ ಕಲ್ಪನೆಯನ್ನು ಕೇಳಿದಾಗ ಕೆಲವರೆಲ್ಲ ದಿಗಿಲುಗೊಂಡಿದ್ರು, ಬೇರೆ ಮತದವರನ್ನೆಲ್ಲ ಹೊರ ಹಾಕುದಾ ಅಂತ ಹೇಳಿ. ಖಂಡಿತ ಅಲ್ಲ. ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಂತ ಹೇಳಿದರೆ ಎಲ್ಲರೂ ಕೂಡ, ಎಲ್ಲ ಮತ ಧರ್ಮದವರು ಕೂಡ ಸಹಬಾಳುವಿಂದ ಬಾಳುವಂಥದ್ದು ಬಂಧುಗಳೇ. ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕು. ಆದರೆ ನಾವೆಲ್ಲ ಒಗ್ಗಟ್ಟಾಗಿ, ಏನೇ ಇರಲಿ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ವಿವಿಧತೆಗಳು ಏನೇ ಇರಲಿ, ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು. ಮತ್ತು ಯಾವಾಗ ನಮ್ಮ ಊರಿನ ಅಬ್ದುಲ್ಲಾ ಬದಲಾಗ್ತಾನೋ ಆಗ ಮಾತ್ರ ಉಗ್ರವಾದ ನಿಲ್ತದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳು. ಯಾಕೆಂತ ಹೇಳಿದರೆ ಈ ಉಗ್ರವಾದವನ್ನು ಮುಟ್ಟುಗ ಹಾಕಲಿಕ್ಕೆ ಯಾಕೆಂತ ಹೇಳಿದ್ರೆ ನಾನು ಹೇಳ್ತೇನೆ ಕೇಳಿ, ಕೆಲವೊಂದು ಹತ್ಯೆಗಳು ನಡೆದಾಗ ಅದರ ಸಿದ್ಧಾಂತಗಳು ಬರುವುದೇ ಇಲ್ಲ ಅಂತ ಹೇಳಿ. ಯಾಕೆ ಸಿದ್ಧಾಂತಗಳು ಬರುವುದಿಲ್ಲ? ಇದನ್ನೇ ಭಗವದ್ಗೀತೆಯನ್ನು ಇಟ್ಕೊಂಡು ನಾವು ಹೀಗೆ ಮಾಡ್ತಾ ಹೋದ್ರೆ ಸಾಧ್ಯ ಇದೆಯಾ? ಎಲ್ಲಿ ಮುಟ್ಟಬಹುದು? ಆದ್ದರಿಂದಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ನಾವೆಲ್ಲ ಒಗ್ಗಟ್ಟಾಗಿರೋಣ, ತನ್ಮೂಲಕವಾಗಿ ನಮ್ಮ ರಾಷ್ಟ್ರದ ರಕ್ಷಣೆಗೆ ನಮ್ಮಲ್ಲೂ ಕೂಡ ಏನಾದರೂ ಒಂದು ಕೊಡುಗೆಗಳನ್ನು ಕೊಡೋಣ ಅಂತ ಹೇಳ್ತಾ, ಬಜರಂಗದಳ ಉಳ್ಳಾಲ ನಗರ ಪ್ರಖಂಡದ ಸಂಯೋಜಕರು ಅರ್ಜುನ್ ಮಾಡೂರು ದಿಕ್ಸೂಚಿ ಭಾಷಣ ಮಾಡ್ತಾರೆ. ಒಟ್ಟಾಗಿ ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ತಾಯಿ ಭಾರತ ಮಾತೆಗೆ ಜಯಕಾರದ ಘೋಷಣೆಯನ್ನು ಹಾಕಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬಹುಶಃ ಕಾಶ್ಮೀರದಲ್ಲಿ ನಡೆದಂತಹ ಈ ಹಿಂದೂ ಬಾಂಧವರ ನರಮೇಧದ ಈ ಪ್ರತಿಭಟನಾ ಸಭೆ ನಿಜವಾಗಿಯೂ ನಮಗೆಲ್ಲರಿಗೂ ಒಂದು ದುರ್ದೈವದ ಸಂಗತಿ. ಹಿಂದೂ ಸಮಾಜದ ಮೇಲೆ ನಡೆದಂತಹ ದಾಳಿ ಇದು 1 ವರ್ಷ, 5 ವರ್ಷ, 10 ವರ್ಷ, 25 ವರ್ಷದ ದಾಳಿ ಅಲ್ಲ. ಬಹುಶಃ ಇಡೀ ಜಗತ್ತನ್ನು ಇಸ್ಲಾಮೀಕರಣ ಮಾಡಬೇಕು, ಇಡೀ ಜಗತ್ತನ್ನ ಇಸ್ಲಾಂ ಜಿಹಾದಿ ತತ್ವದೆಡೆಗೆ ಕೊಂಡೋಗ್ಬೇಕನ್ನುವ ಒಂದೇ ಒಂದು ಉದ್ದೇಶದಿಂದ ಸರಿಸುಮಾರು 500 ವರ್ಷಕ್ಕೂ ಮೇಲಿನ ಬಗೆ ಬಗೆಯ ದಾಳಿಯನ್ನು ನಾವು ಕಂಡಿದ್ದೇವೆ. ಆ ದಾಳಿಯ ಒಂದು ಭಾಗ ಮೊನ್ನೆ ಕಾಶ್ಮೀರದಲ್ಲಿ ನಡೆದಿರುವಂತದ್ದು ಬಂಧುಗಳೇ. ಈ ದೇಶದ ಕಾಶ್ಮೀರ ಅದು ಭಾರತದ ಅವಿಭಾಜ್ಯ ಅಂಗ. ತಾಯಿ ಶಾರದಾ ಮಾತೆಯ ಪುಣ್ಯವಾದಂತಹ ನೆಲವೀಡು, ಭಾರತದ ಮುಕುಟಮಣಿಯಾದಂತಹ ಕಾಶ್ಮೀರ ಹಿಂದೂ ಸಮಾಜಕ್ಕೆ ಆ ಕಾಲದಿಂದ ಈ ಕಾಲದವರೆಗೂ ಧರ್ಮದ ನಿರ್ದೇಶನವನ್ನು ಮಾಡಿದಂತಹ ಜಾಗ, ಪರಮ ಪವಿತ್ರವಾದಂತಹ ಜಾಗ. ಕಾಶಿ ವಿಶ್ವನಾಥನ ಸಾನ್ನಿಧ್ಯ ಎಷ್ಟು ಪವಿತ್ರವೋ, ಶಾರದೆಯ ಆ ಮಣ್ಣಾದಂತಹ ಕಾಶ್ಮೀರದ ಮಣ್ಣು ನಮಗೂ ಅಷ್ಟೇ ಪವಿತ್ರ. ಈ ರಾಷ್ಟ್ರದ ಮಣ್ಣಿನ ಕಣಕಣವನ್ನು ಕೂಡ ಆರಾಧಿಸುವಂತವರು ನಾವು, ಕಲ್ಲಿನಲ್ಲಿ ಶಂಕರನನ್ನು ಕಂಡವರು ನಾವು. ಈ ಕಾಶ್ಮೀರದ ಮಣ್ಣಿಗೋಸ್ಕರ, ತಾಯಿ ಭಾರತೀಯ ರಕ್ಷಣೆಗೋಸ್ಕರ ಹಿಂದೂ ಸಮಾಜ ಯಾವುದೇ ರೀತಿಯಾದಂತಹ ಹೋರಾಟಕ್ಕೆ, ಸಂಘರ್ಷಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ ಅನ್ನುವ ಸ್ಪಷ್ಟ ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಎಂಥ ದುರ್ದೈವದ ಪರಿಸ್ಥಿತಿ ಬಂಧುಗಳೇ. ಕಾಶ್ಮೀರದಲ್ಲಿ ಯಾರನ್ನೋ ಓಲೈಕೆ ಮಾಡಲಿಕ್ಕೆ ತಂದಂತಹ ಆ 370 ಕಾಲಮ್ ಅನ್ನು ತೆಗೆದ ನಂತರ ಇಡೀ ಜನಮಾನಸದಲ್ಲಿ ಒಂದು ಸಂತಸವಾದ ವಾತಾವರಣ ಇತ್ತು. ಯಾಕೆಂತ ಕೇಳಿದ್ರೆ ಎಂತೋ ಕಳೆದು ಹೋಗ್ಬೇಕಿದ್ದಂತ ಕಾಶ್ಮೀರ ಮತ್ತೆ ತಾಯಿ ಭಾರತೀಯ ಮುಕುಟಮಣಿಯಾಗಿ ರಾರಾಜಿಸುತ್ತಿದ್ದಂತಹ ಸಮಯ. ಯಾವ ಭಾಗಕ್ಕೆ ಹಿಂದೂ ಸಮಾಜಕ್ಕೆ ಪ್ರವೇಶವೇ ಇಲ್ಲದಂತಹ ಸಮಯದಲ್ಲಿ, ಯಾವುದೇ ಸಮಾಜಕ್ಕೆ ಹಿಂದೂ ಸಮಾಜ ಹೋಗ್ಲಿಕ್ಕೆ ಪ್ರವೇಶವೇ ಇಲ್ಲದಂತಹ ಜಾಗದಲ್ಲಿ ಹಿಂದೂ ಸಮಾಜದ ಪ್ರತಿಯೊಬ್ಬರು ಕೂಡ ರಾಷ್ಟ್ರದ ಭಾರತೀಯರು ಆ ಜಾಗಕ್ಕೆ ಬರುವಂತಹ ಒಂದು ವಾತಾವರಣವನ್ನು ನಿರ್ಮಿಸಿಕೊಟ್ಟವರು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳವರು. ಬಂಧುಗಳೇ,
ನಿಂತಿದ್ದೇವೆ. ಕಾಶ್ಮೀರ ಎಂದೆಂದು ಈ ತಾಯಿಯ ಭಾರತ ಮಾತೆ ಕಿರೀಟ, ಆ ತಾಯಿಗೆ ಆ ಕಿರೀಟಕ್ಕೆ ನೀವು ಅನ್ಯಾಯವನ್ನು ಮಾಡೋದಾಗಿದ್ರೆ ಮೊದಲಿಗೆ ತರುಣ ಹಿಂದೂ ಸಮಾಜವನ್ನು ನೀವು ಕೆಳಕಿ ಮತ್ತೆ ನೀವು ತಾಯಿ ಭಾರತೀಯ ಪ್ರವೇಶವನ್ನು ಮಾಡಬೇಕಾದಿತ್ತು. ಎಚ್ಚರ. ದುರ್ದೈವದ ಸಂಗತಿ, ಆ ಹತ್ಯೆಗೀಡಾದಂತ 27 ಮಂದಿ ಹಿಂದೂ ಸಹೋದರರ ಧರ್ಮವನ್ನು ನೋಡಿ ಹತ್ಯೆಯನ್ನು ಮಾಡ್ತಾರೆ ಅಂತ ಯಾವತ್ತೂ ಮಾತಾಡುವಾಗ ಹೇಳ್ತಾರೆ. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಹೇಳ್ತಾರೆ ಇವರು. ಆದ್ರೆ ಅಲ್ಲಿ ಮಾಡಿದ್ದೇನು ಗೊತ್ತಾನು, ಅಷ್ಟು ಜನವನ್ನು ನೇರವಾಗಿ ನಿಲ್ಲಿಸಿ ಅಲ್ಲಿ ಯಾರೆಲ್ಲ ಹಿಂದೂಗಳಂತ ನೋಡಿ ಅವರನ್ನು ಸಪರೇಟ್ ಆಗಿ ಮಾಡಿಕೊಂಡು ಹತ್ಯೆ ಮಾಡುವಂತ ಕಾರ್ಯ. ಇದರಿಂದಾಗಿಯೇ ಸ್ಪಷ್ಟ ಆಗ್ತದೆ ಭಯೋತ್ಪಾದನೆಗೆ ಒಂದು ಧರ್ಮ ಇದೆ. ಯಾರು ಅದನ್ನು ಅಲ್ಲಗೆಳೆಯುವಂತ ಕಾರ್ಯವನ್ನು ಮಾಡಬೇಡಿ. ಅಲ್ಲಿ ಹಿಂದೂಗಳಿಗೆ ನಡೆದಂತಹ, ಹಿಂದೂ ಸಮಾಜಕ್ಕೆ ಮೇಲೆ ನಡೆದಂತಹ ಘಟನೆ ಇನ್ನು 100 ವರ್ಷಗಳು ಕಳೆದು ಕೂಡ ಹಿಂದೂ ಸಮಾಜ ಮರೆಯುವಂಥದ್ದು ಆಗುವುದಿಲ್ಲ. ಅದೇ ವಿಪರ್ಯಾಸ ಬಂಧುಗಳೇ, ಇಲ್ಲಿನ ಜನರ ರಾಜಕೀಯಕ್ಕೋಸ್ಕರ, ಒಂದು ಸಮುದಾಯದ ಓಲೈಕೆಗೋಸ್ಕರ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳೇ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವುದು ಬೇಡ ಅನ್ನುವ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾಕೆಂದ್ರೆ ಅಲ್ಲಿ ಸತ್ತದ್ದು ಹಿಂದೂ ಸಮಾಜ, ಅಲ್ಲಿ ಸತ್ತದ್ದು ಹಿಂದೂ ಸಮಾಜ. ಆ ಸಾವಿಗೆ ನ್ಯಾಯ ಕೊಡುವಂತ ಕಾರ್ಯವನ್ನು ಮಾಡುವುದು ಬೇಡ ಅಂತ ಇವರ ವಾದ. ನಾನೀಗ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರ ದೇಶದಲ್ಲಿರುವಂತಹ 80% ಹಿಂದೂಗಳ ಪರವಾಗಿ ಪ್ರಧಾನಮಂತ್ರಿಗಳಿಗೆ ನಮ್ಮ ಕಡೆಯಿಂದ ಆಗ್ರಹ. ಸ್ವಾಮಿ ಪ್ರಧಾನಮಂತ್ರಿಯವರೇ, ಇವಾಗೇನು ಅಲ್ಲಿ 27 ಜನರ ಹತ್ಯೆಯಾಗಿದೆ, 27 ಜನ ಹಿಂದೂ ಬಾಂಧವರ ಹತ್ಯೆಯಾಗಿದೆ. ನೀವು ಅದಕ್ಕೆ 27 ಅಲ್ಲ, ಕನಿಷ್ಠ ಪಕ್ಷ 2700 ಪಾಕಿಸ್ತಾನಿ ಭಯೋತ್ಪಾದಕ ಜಿಹಾದಿಗಳ ಹಣೆಗೆ ಗುಂಡಿಟ್ಟು ಅವರ ಶವವನ್ನು ಅಲ್ಲಿ ಬಿಸಾಡಿ ನೀವು ಬಂದು ನಮಗೆ ನ್ಯಾಯವನ್ನು ಹೇಳ್ಕೊಡ್ಬೇಕು. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಸತ್ತಂತ ಎಲ್ಲ ಆ ಹಿಂದೂ ಬಾಂಧವರ, ಅವರ ಹೆಂಡತಿಯರ, ಅವರ ಮಕ್ಕಳ ಆ ನೋವಿನಲ್ಲಿ ನಾವೆಲ್ಲರೂ ಕೂಡ ಪಾಲುದಾರರಾಗಿದ್ದೇವೆ. ಪುಲ್ವಾಮಾ ದಾಳಿಯಾದಾಗ ಆ ದಾಳಿಯನ್ನು ಖಂಡಿಸಿ ಪ್ರತಿಭಟಿಸಿ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಕೂಡ ಹಿಂದೂ ಸಮಾಜ, ಈ ರಾಷ್ಟ್ರದ ಸೇನೆ ಕೊಡುವಂತ ಕಾರ್ಯವನ್ನು ಮಾಡಿತ್ತು ಬಂಧುಗಳೇ. ಆದ್ರೆ ಈಗಿನ ಈ ಸಮಯದಲ್ಲಿ ಹಿಂದೂ ಸಮಾಜದಲ್ಲಿ ಹುಟ್ಟಿ ಕೂಡ ಈ ವಿಚಾರವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವಂಥದ್ದು ಮಾಡುವುದು ನಮ್ಮ ದುರ್ದೈವ. ಒಂದು ಉದಯ್ ಕುಮಾರ್ ಅನ್ನುವ ಒಬ್ಬ ಕಾಂಗ್ರೆಸ್ನ ವಕ್ತಾರ, ನಾಚಿಕೆ ಆಗ್ಬೇಕು ಇವರಿಗೆ, ನಾಚಿಕೆ ಆಗ್ಬೇಕು. ಇವರೆಲ್ಲ ದೇಶದ್ರೋಹಿಯಾಗಿ ಬದಲಾಗ್ತಾರೆ ಅನ್ನೋದೇ ನಮ್ಗೆ ಸಂಶಯ. ಯಾಕೆಂತ ಕೇಳಿದ್ರೆ ಈ ವ್ಯಕ್ತಿ ಹೇಳ್ತಾನೆ, ಯಾವುದೋ ಒಂದು ಪಕ್ಷದ ರಾಜಕೀಯ ಓಲೈಕೆಗೋಸ್ಕರ ಬಿಹಾರದಲ್ಲಿ ಚುನಾವಣೆ ಬರ್ಲಿಕ್ಕಿದೆ, ಆ ಚುನಾವಣೆಗೋಸ್ಕರ ಈ ಸಾವುಗಳೆಲ್ಲ ಆಗ್ತಾ ಇವೆ ಅಂತ ಹೇಳ್ತಿದ್ದಾನೆ. ಇವರಿಗೆ ನಾಚಿಕೆ ಆಗ್ಬೇಕು ಬಂಧುಗಳೇ. ಹಿಂದೂಗಳ ಸಾವನ್ನು ಸಂಭ್ರಮಿಸುವಂತಹ ಇಂಥ ಕೀಚಕರು ಇರುವ ತನಕ ಈ ರಾಷ್ಟ್ರದಲ್ಲಿ ಹಿಂದೂ ಸಮಾಜಕ್ಕೆ ಹುಡಿಗಾಲ ಇಲ್ಲ ಬಂಧುಗಳೇ. ಮೊದಲಾಗಿ ರಾಜ್ಯ ಸರ್ಕಾರವನ್ನು ನಾವು ಆಗ್ರಹ ಮಾಡ್ತಿದ್ದೇವೆ, ನಿಮ್ಮ ಈ ಉದಯ್ ಕುಮಾರ್ ಎನ್ನುವ ನಿಮ್ಮ ವಕ್ತಾರ ಏನಿದ್ದಾನೆ ಆತನ ಮೇಲೆ ಸುಮೋಟೋ ಕೇಸನ್ನು ದಾಖಲು ಮಾಡಿ, ನೀವು ಕೇಸು ದಾಖಲಾತಿ ಮಾಡಿ. ಇಡೀ ಸಮಾಜವನ್ನು ಹಾಳುಗೆಡುವಂತ ಕಾರ್ಯವನ್ನು ಮಾಡ್ತಿದ್ದಾನೆ. ಇವರಿಗೆ ನೀವು ಬೆಂಬಲವನ್ನು ಕೊಡ್ತೀರಾ? ನೆನಪಿಟ್ಕೊಳ್ಳಿ, ಕಾಶ್ಮೀರದ ಹಿಂದೂಗಳ ಜೊತೆ ಇಡೀ ದೇಶದ ಹಿಂದೂ ಸಮಾಜ ಇದೆ. ಇದು ಕೇವಲ ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆ, ಒಂದಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ. ಒಂದು ವೇಳೆ ಈ ರಾಷ್ಟ್ರದ ಈ ಧರ್ಮದ ರಕ್ಷಣಾ ಕಾರ್ಯಕ್ಕೆ ಬಂದ್ರೆ ನೀವು ಯಾವ ಭಾಷೆಯಲ್ಲಿ ನಮ್ಮ ಜೊತೆ ಕ್ರಿಯೆಗೆ ಮುಂದಾಗ್ತೀರೋ ಅದೇ ಭಾಷೆಯಲ್ಲಿ ನಿಮ್ಗೆ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಇಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನಾವು ಕೂಡ ತಯಾರಿದ್ದೇವೆ. ನಿಮಗೆ ಮಾತ್ರ ಸಂಘರ್ಷ, ನಿಮಗೆ ಮಾತ್ರ ಬಂದೂಕಿರುವುದಲ್ಲ, ಎಲ್ಲ ವ್ಯವಸ್ಥೆಗಳಿಗೂ ಉತ್ತರ ಕೊಡ್ಲಿಕ್ಕೆ ನಮಗೂ ಗೊತ್ತಿದೆ. ನೆನಪಿಟ್ಕೊಳ್ಳಿ, ನೀವಿಲ್ಲಿ ನೆನಪಿಟ್ಕೊಳ್ಳಿ. ಎಂದೆಂದು ತಾಯಿ ಭಾರತ ಮಾತೆಯನ್ನ ನಾವೆಂದೂ ಕೂಡ ತುಂಡರಿಸಲಿಕ್ಕೆ ಬಿಡುವುದಿಲ್ಲ.
ಪ್ರತಿ ಹಿಂದುವಿನ ಸಂರಕ್ಷಣೆಗೋಸ್ಕರ, ಪ್ರತಿ ಹಿಂದುವಿನ ಜೊತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗಟ್ಟಿ ಧ್ವನಿಯಲ್ಲಿ ನಿಲ್ತದೆ ಅಂತ ಮಾತನ್ನು ಹೇಳ್ತಾ, ನಾವೆಲ್ಲರೂ ಕೂಡ ಈ ರಾಷ್ಟ್ರವನ್ನು ಕಟ್ಟುವಂತ ಕಾರ್ಯವನ್ನು ಮಾಡೋರು. ಅದ್ರ ಜೊತೆ ಇವರು ಧರ್ಮವನ್ನು ನೋಡಿ ಹೇಗೆ ಕೊಳ್ತಾರೋ ನಾವು ಯೋಚನೆ ಮಾಡಬೇಕು ಬಂಧುಗಳೇ. ನಾವು ಯೋಚನೆ ಮಾಡಬೇಕಿದೆ, ಯಾರ ಜೊತೆ ವ್ಯಾಪಾರ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಇಂದು ಆ ದಾಳಿಯನ್ನು ಸಮರ್ಥನೆ ಮಾಡುವಂತ ಸಮುದಾಯ ನಮ್ಮ ಜೊತೆ ಇದೆ ಅಂತ, ಅಲ್ಲಿ ಆದಂತಹ ದಾಳಿಯನ್ನು ಕೂಡ ಸಮರ್ಥನೆ ಮಾಡ್ತಾರೆ. ಅಲ್ಲಿ ಆದಂತಹ ದಾಳಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳುವಂತ ದೇಶದ್ರೋಹಿಗಳು ನಮ್ಮ ಜೊತೆ ಇದ್ದಾರೆ. ನಾವು ಯೋಚನೆ ಮಾಡುವ, ದೇಶ ಪ್ರೇಮಿಗಳ ಜೊತೆ ಮಾತ್ರ ವ್ಯಾಪಾರವನ್ನು ಮಾಡುವ, ದೇಶದ ಪರ ಯಾರಿದ್ದಾರೋ ಅವರ ಜೊತೆ ಹಿಂದೂ ಸಮಾಜ ನಿಲ್ಲುವಂತ ಕಾರ್ಯವನ್ನು ಮಾಡುವಂತ ಹೇಳ್ತಾ, ಇಲ್ಲಿ ಸೇರಿರುವಂತಹ ಎಲ್ಲ ರಾಷ್ಟ್ರಭಕ್ತ ಬಾಂಧವರನ್ನು ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ನಾನು ವೈಯಕ್ತಿಕವಾಗಿ ಸ್ವಾಗತಿಸ್ತಾ, ಇನ್ನು ಜಗತ್ತಿಗೆ ಮಾರಕವಾಗಿರುವಂತಹ ರಾಷ್ಟ್ರ, ವೈರಿ ರಾಷ್ಟ್ರ ಪಾಕಿಸ್ತಾನದ ಧ್ವಜವನ್ನು ಇಲ್ಲಿ ಉರಿಸಲಿಕ್ಕಿದ್ದೇವೆ. ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡ್ತಾ, ಇಲ್ಲಿ ಬಂದದ್ದಂತ ಎಲ್ಲ ದೇಶ ಪ್ರೇಮ ಬಂಧುಗಳನ್ನು ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ದುಷ್ಟ ಭಯೋತ್ಪಾದಕರು ಬೆಂಬಲಿಸುವಂತಹ ರಾಜಕೀಯ ವ್ಯಕ್ತಿಗಳಿಗೆ, ಉಗ್ರವಾದವನ್ನು ಪೋಷಿಸುವಂತಹ ಪಾಕಿಸ್ತಾನ ಸರ್ಕಾರಕ್ಕೆ, ಇಸ್ಲಾಂ ಉಗ್ರವಾದವನ್ನು ಪೋಷಿಸುವಂತಹ ಪಾಕಿಸ್ತಾನ ಸರ್ಕಾರಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು. ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ನಗರ ಪ್ರಖಂಡ ಅಧ್ಯಕ್ಷರು ನಾರಾಯಣ್ ಕುಂಪಾಲ, ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಸಹ ಸೇವಾ ಪ್ರಮುಖ್ ಗೋಪಾಲ್ ಕುತ್ತಾರ್, ಬಿಜೆಪಿ ಪ್ರಮುಖರು ಚಂದ್ರಶೇಖರ್ ಒಚ್ಚಲ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಮುಖ್ ಪ್ರವೀಣ್ ಕುತ್ತಾರ್, ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ನಗರ ಪ್ರಖಂಡ ಕಾರ್ಯದರ್ಶಿ ಕಿಶನ್ ತಾರಿಪಡ್ಪು, ಗೋರಕ್ಷ ಪ್ರಮುಖ್ ಸುಧಾಕರ್ ಮಾಡೂರು, ಬಿಜೆಪಿ ಕುಡ್ಲ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಮಾಧವಿ ಉಳ್ಳಾಲ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ, ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು, ಬಿಜೆಪಿ ಮುಖಂಡರು ದೇವದಾಸ್ ಕೊಲ್ಯ, ಬಜರಂಗದಳ ಉಳ್ಳಾಲ ಗ್ರಾಮಾಂತರ ಪ್ರಕರಣ ಸಂಯೋಜಕರು ಹರಿಪ್ರಸಾದ್ ಖೈರಂಗಳ, ಶಿವರಾಜ್ ಕೆರೆಬೈಲ್, ಯೋಗೀಶ್ ಮುಂಡೋಳಿ ಸೇರ್ನಂಜ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಪ್ರಮುಖರು ಅಂಚೆನೆ ಬಿಜೆಪಿ ಪಕ್ಷದ ಪ್ರಮುಖರು ಶ್ರದ್ಧಾಂಜಲಿ ಸಭೆಟು ಪಾಲ್ಪಡುತ್ತಿದ್ದರು. ಆಕೆರಿಗೂ ಪಾಕ್ ಧ್ವಜಕ್ಕೆ ತೂಪತ್ತಾದ ತಂಕನ ಆಕ್ರೋಶನ್ ಪಿದಯ ಪಾಡಿರು. ರಾಷ್ಟ್ರ ಪಾಕಿಸ್ತಾನಕ್ಕೆ, ರಾಷ್ಟ್ರ ಪಾಕಿಸ್ತಾನಕ್ಕೆ, ಹಿಂದೂಗಳ ನರಮೇಧವನ್ನು ಮಾಡುವ ಪಾಕಿಸ್ತಾನಕ್ಕೆ, ಹಿಂದೂಗಳ ನರಮೇಧವನ್ನು ಮಾಡುವ ಪಾಕಿಸ್ತಾನಕ್ಕೆ, ಪಾಕಿಸ್ತಾನಿ ಉಗ್ರ ಸಂಘಟನೆಗಳಿಗೆ, ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ವಂದೇ 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 ಶ್ರೀರಾಮ್, 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 ಭಾರತ್ ಮಾತಾ ಕಿ, ವಿಶ್ವ ಹಿಂದೂ ಪರಿಷತ್ की, बजरंग दल की, जय श्री राम, जय श्री राम, जय श्री राम, जय श्री राम. ಹಿಂದೂಗಳ ಹಕ್ಕನ್ನು ಸಮರ್ಥಿಸುವಂತಹ ರಾಜಕೀಯ ಪುಟಾರಿಗಳಿಗೆ, ಹಿಂದೂಗಳ ಹಕ್ಕನ್ನು ಸಮರ್ಥಿಸುವಂತಹ ರಾಜಕೀಯ ಪುಟಾರಿಗಳಿಗೆ, ಹಿಂದೂಗಳ ಹತ್ಯೆಯನ್ನು ಸಂಭ್ರಮಿಸುವಂತಹ ಕಾಂಗ್ರೆಸ್ ಪುಟಾರಿಗಳಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕ್ಷೇತ್ರಗಳ ಎಲ್ಲ ಹಿರಿಯರಿಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಶ್ರದ್ಧಾಂಜಲಿ ಸಭೆಯನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇವೆ.